ನಮಸ್ಕಾರ, ಇದು ಆರೋಗ್ಯವಾಣಿ. ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಅವರು. ನಾನು ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ. ಎಸ್, ಡಾಕ್ಟರ್ ಕಿರಣ್ ಕುಮಾರ್ ಅವರು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಜನರಲ್ ಸರ್ಜರಿ ವಿಭಾಗದಲ್ಲಿ ಅವರು ಜನರಲ್ ಮತ್ತು ಲೆಪ್ರೋಸ್ಕೋಪಿಕ್ ಸರ್ಜನ್ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಕುಮಾರ್ ಅವರು ಜನರಲ್ ಆ್ಯಂಡ್ ಲೆಪ್ರೋಸ್ಕೋಪಿಕ್ ಸರ್ಜನ್ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್. ವೀಕ್ಷಕರು, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಲೆಪ್ರೋಸ್ಕೋಪಿ ಬಗ್ಗೆ ಮಾತಾಡ್ತೇವೆ. ಏನಿದು ಲೆಪ್ರೋಸ್ಕೋಪಿ, ಯಾಕೆ ಮಾಡ್ತಾರೆ, ಮಾಮೂಲಿ ಸರ್ಜರಿಗೂ ಲೆಪ್ರೋಸ್ಕೋಪಿಗೂ ಏನು ವ್ಯತ್ಯಾಸ ಮತ್ತು ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಏನದರ ಪ್ರಯೋಜನ, ಎಲ್ಲ ವಿಚಾರವಾಗಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಮಾತುಕತೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಿದ್ದಾರೆ. ಎಸ್ ಡಾಕ್ಟರ್, ನಾನು ಮೊದಲಾಗಿ ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳುವಂಥದ್ದು, ಲೆಪ್ರೋಸ್ಕೋಪಿ ಸರ್ಜರಿ ಅಂದರೆ ಏನದು ಮತ್ತು ಅದಕ್ಕೂ ಈ ನಾರ್ಮಲ್ ಸರ್ಜರಿಗೂ ಏನು ವ್ಯತ್ಯಾಸ ಅಂತ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಅದು ಹೊಟ್ಟೆ ಸಂಬಂಧಿತ ಕಾಯಿಲೆಯ ಒಂದು ಶಸ್ತ್ರಚಿಕಿತ್ಸೆ ವಿಧಾನ. ಹೊಟ್ಟೆಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆ ವಿಧಾನ. ಸೊ ಈ ಲ್ಯಾಪ್ರೋಸ್ಕೋಪಿಯ ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮತ್ತು ಕೀ ಹೋಲ್ ಸರ್ಜರಿ ಅಂತಲೂ ಕರಿತೇವೆ. ಕೀಹೋಲ್ ಸರ್ಜರಿ ಅಂತ ಕೂಡ ಕರಿತೇವೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ಉದರ ದರ್ಶಕ ಸರ್ಜರಿ ಎಲ್ಲ ಸೇಮ್. ಸೊ ಇವು ಜನರಲಿ ಈಗ ಜನ ಬರ್ತಾರೆ ಸರ್ಜರಿ ಅಂತ ನಾವು ಹೇಳಿದ ತಕ್ಷಣ ಒಂದು ಅವರ ಏನೋ ಒಂದು ಭಯ, ಸರ್ಜರಿ ಒಂದು ಸೊ ಯಾಕೆ ಎಲ್ಲ ಹೊಟ್ಟೆನೆಲ್ಲ ಸೀಳ್ತಾರ ಸರ್ಜರಿಯ ಕಳವಳ, ಇದೊಂದು ಭಯ ಕಾಮನ್. ಒಂದು ಭಯ ಯಾಕೆಂದ್ರೆ ಒಂದು ಜೀವಕ್ಕೆ ಏನಾದ್ರು ಹಾನಿ ಆಗುತ್ತಾ ಅಂತೇಳಿ ಒಂದು ಭಯ ಇನ್ನೊಂದಿದ್ರೆ, ಇನ್ನೊಂದು ಭಯ ಇರೋದು ಮೇನ್ ಆಗಿ ನೋವಿನ ಮೇಲೆ, ನೋವಿನ ಬಗ್ಗೆ, ಮತ್ತೊಂದು ಆಸ್ಪತ್ರೆಯ ಅಡ್ಮಿಷನ್ ಮೇಲೆ. ಸೊ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ನಾರ್ಮಲ್ ಸರ್ಜರಿಯಲ್ಲಿ ನಾವು ಮಾಡುವಾಗ ಒಂದು 15ರಿಂದ 20 ಸೆಂಟಿಮೀಟರ್ ಗಾಯ ಮಾಡ್ತೇವೆ, ಒಂದು 10ರಿಂದ 15 ಸೆಂಟಿಮೀಟರ್ ಗಾಯ ಮಾಡ್ತೇವೆ. ಮೇನ್ ಪ್ರಿನ್ಸಿಪಲ್ ಏನಂತೇಳಿ ನಮ್ದು 2 ಕೈ ಒಳಗಡೆ ಹೋಗ್ಬೇಕು ಹೊಟ್ಟೆ ಒಳಗಡೆ. ಸೊ ನಾರ್ಮಲ್ ಸರ್ಜರಿ. ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವೇನ್ ಮಾಡ್ತೇವೆ, ಸಣ್ಣ ಸಣ್ಣ ಗಾಯಗಳಲ್ಲಿ 1 ಸೆಂಟಿಮೀಟರ್ ಮತ್ತು ಅರ್ಧ ಸೆಂಟಿಮೀಟರ್ ಇಂಥ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಉಪಕರಣಗಳ ಸಮೇತ ನಾವು ಮಾಡ್ತೇವೆ ಸರ್ಜರಿಯನ್ನು. ಸೊ ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಒಂದು ಬ್ಲೀಡಿಂಗ್. ಸೊ ನಾರ್ಮಲ್ ಸರ್ಜರಿಯಲ್ಲಿ ಏನು ರಕ್ತಸ್ರಾವ ಆಗುತ್ತೆ, ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ತುಂಬಾ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ 5ರಿಂದ 10 ml ಅಲ್ಲಿ ನಾವು ಇಡೀ ಸರ್ಜರಿಯನ್ನೇ ಮುಗಿಸ್ಬೋದು. 5ರಿಂದ 10 ml ಅಂತ ನೀವು ಬ್ಲಡ್ ಟೆಸ್ಟ್ಗೆ ಸ್ಯಾಂಪಲ್ ಏನು ಕೊಡ್ತೀರಾ ಅಷ್ಟು ಬ್ಲಡ್ ಲಾಸ್ ಅಲ್ಲಿ ನಮ್ದು ಸರ್ಜರಿಯನ್ನು, ಕಂಪ್ಲೀಟ್ ಸರ್ಜರಿಯನ್ನು ಕೂಡ ಮುಗಿಸ್ಬೋದು. ಇನ್ನೊಂದು ಸೆಕೆಂಡ್ ಆಪ್ಷನ್ ಅಂತ ಇನ್ಫೆಕ್ಷನ್. ಸೊ ನಾವು ಹ್ಯಾಂಡಲ್ ಮಾಡಿ ಟಿಶ್ಯೂ ಹ್ಯಾಂಡ್ಲಿಂಗ್ ಎಲ್ಲ ಇನ್ಸ್ಟ್ರೂಮೆಂಟ್ ಇಂದ ಮಾಡ್ತೇವೆ. ಸೊ ಇನ್ಫೆಕ್ಷನ್ ರೇಟ್ ಏನಾಗಿತ್ತು ಅದು ತುಂಬಾ ಕಡಿಮೆ ಆಗುತ್ತೆ. ಸಣ್ಣ ಗಾಯಗಳು ಬೇಗ ಗುಣ ಆಗುತ್ತೆ. ಈ ದೊಡ್ಡ ಗಾಯಗಳು ಆಪರೇಷನ್ ಆದ್ಮೇಲೆ ಇನ್ಫೆಕ್ಷನ್ ಆಗೋದು, ಅದರಲ್ಲಿ ಕಿವಿ ತುಂಬಿಕೊಳ್ಳೋದು, ಅದೆಲ್ಲ ಕಾಮನ್ ಆಗಿ ಪ್ರಾಬ್ಲಮ್ ಇದರಲ್ಲಿ ಕಡಿಮೆ ಬರಲ್ಲ. ಇನ್ನೊಂದು ಅಂತೇಳಿ ನೋವು ತುಂಬಾ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಇವಾಗ ಇದರಿಂದಾಗಿ ಈ ಕಾನ್ಸೆಪ್ಟ್ ಬಂದಿದೆ ಡೇ ಕೇರ್ ಸರ್ಜರಿ ಅಂತೇಳಿ. ಸೊ ನಾವು ಇವಾಗ ಏನ್ ಮಾಡ್ತೇವೆ, ತುಂಬಾ ಕಂಡೀಷನ್ಗೆ ಬೆಳಿಗ್ಗೆ ಆಪರೇಷನ್ ಮಾಡ್ತೇವೆ, ಸಂಜೆ ಹೊತ್ತಿಗೆ ಅಥವಾ ಮ್ಯಾಕ್ಸಿಮಮ್ ಒಂದು ದಿನ ಆಪರೇಷನ್ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡೇ ಮನೆಗೆ ಕಳಿಸ್ತೇವೆ. ಸೊ ಅಷ್ಟು ಬೇಗ ರಿಕವರಿ ಆಗ್ಬಿಡುತ್ತೆ, ಅವ್ರಿಗೆ ಅಗತ್ಯ ಬೀಳಲ್ಲ ಅಡ್ಮಿಷನ್. ಸೊ ಇದು ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಯಾವೆಲ್ಲ ತೊಂದರೆಗಳಿಗೆ ಈ ರೀತಿ ಒಂದು ಸರ್ಜರಿ ಮಾಡ್ತೀರಿ? ಅದೇ ಸರ್ಜರಿಯಲ್ಲಿ ಆಲ್ಮೋಸ್ಟ್ 85% ಆಫ್ ಏನೆಲ್ಲ ಸರ್ಜಿಕಲ್ ಪ್ರೊಸೀಜರ್ ಇದೆ ಹೊಟ್ಟೆಗೆ ಸಂಬಂಧ ಅದನ್ನೆಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ನಮ್ಮ ಸಾಮಾನ್ಯ ಕಾಯಿಲೆಯಾದ ಅಪೆಂಡಿಕ್ಸ್, ಹರ್ನಿಯಾ, ಪಿತ್ತಕೋಶದ ಕಲ್ಲು, ಇನ್ನು ಕೆಲವೊಂದು ಸ್ತ್ರೀರೋಗದ ಪ್ರಾಬ್ಲಮ್ ಇರುತ್ತೆ, ಫೈಬ್ರಾಯ್ಡ್, ಗರ್ಭಕೋಶ ತೆಗೆಯೋದು, ಅದರಿಂದ ಹಿಡಿದು ಮೇಜರ್ ಈಗ ಕ್ಯಾನ್ಸರ್ ಸರ್ಜರೀಸ್, ಅದನ್ನೆಲ್ಲವನ್ನು ಕೂಡ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಕಂಪ್ಲೀಟ್ ಆಗಿ ಮಾಡ್ಬೋದು. ಟೋಟಲ್ ಇದರ ಈ ಒಂದು ಪ್ರೋಟೋಕಾಲ್ ಅಥವಾ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಇದು ನಾವು 1 ಸೆಂಟಿಮೀಟರ್ ಗಾಯವನ್ನು ಮಾಡಿ ಅದರ ಮುಖಾಂತರ ನಾವು ಒಂದು ಗ್ಯಾಸ್ ಅನ್ನು ಹಾಕ್ತೇವೆ ಹೊಟ್ಟೆ ಒಳಗೆ. ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತೇಳಿ ಹೇಳ್ತೇವೆ. ಸೊ ಆ ಗ್ಯಾಸ್ ನಂತರ ನಾವು ಕ್ಯಾಮರಾವನ್ನು ಹಾಕ್ತೇವೆ. ಸೊ ಇದರಲ್ಲಿ ಕ್ಯಾಮರಾ ಹಾಕಿ ನಾವು ಇಡೀ ಹೊಟ್ಟೆಯನ್ನು ನೋಡ್ತೇವೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಈಗ ನಾವು ಸಪೋಸ್ ನಾನೊಂದು ಉದಾಹರಣೆಗೆ ತಗೊಳ್ಳೋದಾದ್ರೆ, ನಾನು ಅಪೆಂಡಿಕ್ಸ್ಗೆ ಲ್ಯಾಪ್ರೋಸ್ಕೋಪಿ ಮಾಡ್ತೇನೆ ಅಂತೇಳಿ, ನಾವು ಲ್ಯಾಪ್ರೋಸ್ಕೋಪಿ ಮಾಡುವಾಗಲೂ ಕ್ಯಾಮರಾ ಹಾಕುವಾಗ ಇಡೀ ಹೊಟ್ಟೆಯನ್ನು ಎಲ್ಲ ಅಂಗಾಂಗಗಳನ್ನು ಒಂದ್ಸಲ ಪರೀಕ್ಷೆ ಮಾಡಿಯೇ ನಾವು ನಂತರ ಅಪೆಂಡಿಕ್ಸ್ ಸರ್ಜರಿಗೆ ಹೋಗ್ತೇವೆ. ಇದು ನಮ್ಮ ನಾರ್ಮಲ್ ಸರ್ಜರಿಯಲ್ಲಿ ಮಾಡಲಿಕ್ಕೆ ಬರಲ್ಲ. ನಾರ್ಮಲ್ ಸರ್ಜರಿ ನಾವು ಅಪೆಂಡಿಕ್ಸ್ ಮಾತ್ರ ಹೋಗ್ತೇವೆ, ಅಲ್ಲಿ ಸರೌಂಡಿಂಗ್ ಸ್ವಲ್ಪ ಒಂದು ಆರ್ಗನ್ಸ್ ಅನ್ನು ನೋಡ್ತೇವೆ, ಅದನ್ನು ಆಪರೇಷನ್ ಬರ್ತೇವೆ. ಬಟ್ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಪೇಷಂಟ್ಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅದು ಇಲ್ಲಿವರೆಗೆ ತೊಂದರೆ ಕೊಟ್ಟಿಲ್ಲ ಬಟ್ ನಮಗೆ ಅದು ಕಾಣುತ್ತೆ, ಅದರಲ್ಲಿ ಆರಾಮದಲ್ಲಿ ಗೊತ್ತಾಗುತ್ತೆ. ಸೊ ಇದು ಸೊ ನಾವು ಕ್ಯಾಮರಾ ಮಾಡ್ತೇವೆ, ಕ್ಯಾಮರಾ ಹಾಕ್ತೇವೆ, ಎಲ್ಲ ಅಂಗನ್ನು ಪರೀಕ್ಷೆ ಮಾಡ್ತೇವೆ. ನಂತರ ಆ ಕ್ಯಾಮರಾ ಗೈಡೆನ್ಸಲ್ಲಿ ಇನ್ನೊಂದು 2 ಹೋಲ್ ಮಾಡಿ ಇನ್ಸ್ಟ್ರೂಮೆಂಟ್ಸನ್ನು ಪಾಸ್ ಮಾಡ್ತೇವೆ. ಆ ಇನ್ಸ್ಟ್ರೂಮೆಂಟನ್ನು ನಾವು ಕ್ಯಾಮರಾ ಮತ್ತು ಟಿ ವಿಯಲ್ಲಿ ನೋಡ್ತಾ ಆ ಗೈಡೆನ್ಸಲ್ಲಿ ಸರ್ಜರಿಯನ್ನು ಮಾಡ್ತೇವೆ. ಆ ಸರ್ಜರಿಯಿಂದ
ಯಾವ್ದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಈ ಸರ್ಜರಿ ನಂತರ ಏನಾದರೂ ಪೇಷಂಟಿಗೆ ಏನಾದರೂ ತೊಂದರೆ ಆಗುವಂಥದ್ದು ಉಂಟಾ? ನಾರ್ಮಲ್ ಸರ್ಜರಿ ಪರಿಣಾಮ ಅಂತ ನಾವು ಹೇಳ್ತೇವೆ, ಅಂಥದ್ದೇನಾದರೂ? ಅದೇ, ಈಗ ಸರ್ಜರಿ, ನಾರ್ಮಲ್ ಸರ್ಜರಿ ಮತ್ತು ಲ್ಯಾಪ್ರೋಸ್ ಸರ್ಜರಿ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇರುತ್ತೆ. ಈ ರೋಗ ಸಮೇತ ಸರ್ಜರಿಗೆ ಅದರದ್ದೇ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಗೆ ಅಂತೇಳಿ ಸಪ್ರೇಟ್ ಕಾಂಪ್ಲಿಕೇಶನ್ ಏನೂ ಆಗಲ್ಲ. ಈಗ ನಾರ್ಮಲ್ ಸರ್ಜರಿ ಮಾಡಿದಾಗ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕರುಳುಗಳು ಆಮೇಲೆ ಅದರದ ಫ್ಯಾಟ್ ಅದೆಲ್ಲ ಬಂದು ಈ ಗಾಯಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಓಕೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಆಪ್ರೇಷನ್ ಆಯಿತು, ಪ್ರಾಬ್ಲಮ್ ಸಾಲ್ವ್ ಆಯಿತು, ಎಲ್ಲ ಕರೆಕ್ಟ್ ಆಯಿತು. ಮತ್ತೆ 1 ಮಂತ್ 2 ಮಂತ್ಸ್ ಆದಮೇಲೆ ಬರ್ತಾರೆ, ಅದು ನಾವು ಅಡೇಷನ್ಸ್ ಅಂತ ಹೇಳ್ತೇವೆ. ಸೊ ಆ ಜಾಗದಲ್ಲಿ ಪೇಯ್ನ್ ಅಂತ ಹೇಳಿ ಶುರು ಮಾಡ್ತಾರೆ. ಆ ನಂತರ ಈ ಕರುಳುಗಳೆಲ್ಲ ಬ್ಲಾಕ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇದು ಅಡೆಸಿವ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಈ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಬರಲ್ಲ. ಓಕೆ ಓಕೆ ಓಕೆ. ಯಾರಿಗೆ ಇದನ್ನು ಮಾಡಬಾರ್ದು ಅಂತ ಏನಾದರೂ ಉಂಟಾ ಕಂಡೀಷನ್ಸ್? ಯಾರಿಗೆ ಮಾಡಬಾರ್ದು ಅಂತ ಹೇಳಿದ್ರೆ, ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದು ಜನರಲ್ ಅನಸ್ತೇಸಿಯಾ ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಾಡುವಂಥ ಸರ್ಜರಿ. ಓಕೆ. ಸೊ ಈ ಸರ್ಜರಿ ಮಾಡಲಿಕ್ಕೆ ಪೇಷಂಟ್ ಫಿಟ್ ಇರಬೇಕು. ಫಿಟ್ ಅಂತ ಹೇಳಿದ್ರೆ ಅವರ ಹಾರ್ಟ್, ಅವರ ಕಿಡ್ನಿ ಅದೆಲ್ಲ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು. ಸಪೋಸ್ ಹೃದ್ರೋಗಿಗಳಿರ್ತಾರೆ, ಅವರ ಹಾರ್ಟ್ ಅಷ್ಟು ಫಂಕ್ಷನ್ ಅಷ್ಟು ಲಿಮಿಟಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಬೇರೆ ಮೆಥಡ್ ಆಫ್ ಸರ್ಜಿಕಲ್ ಹೋಗ್ಬೋದು. ಲ್ಯಾಪ್ರೋಸ್ಕೋಪಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಕೆಲವೊಂದು ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳು, ಕೆಲವೊಂದು ಪರ್ಟಿಕ್ಯುಲರ್, ಉದಾಹರಣೆಗೆ ಈಗ ಪಿತ್ತಕೋಶದ ಕ್ಯಾನ್ಸರ್, ಇಂಥ ಕಂಡೀಷನ್ ನಾವು ಲ್ಯಾಪ್ರೋಸ್ಕೋಪಿ ಯಾಕೆ ಮಾಡಲ್ಲ ಅಂತೇಳಿ, ಅದು ಸ್ಪ್ರೆಡ್ ಆಗುವ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಕಾರಣ ಇಂಥ ಕೆಲವೊಂದು ಕಂಡೀಷನ್ ಬಿಟ್ಟರೆ ಉಳಿದ ಎಲ್ಲ ಕಂಡೀಷನ್ಗಳಿಗೆ ಲ್ಯಾಪ್ರೋಸ್ಕೋಪಿ ಖಂಡಿತವಾಗಿಯೂ ಮಾಡಬಾರ್ದು. ಸೇಫ್. ಡಾಕ್ಟ್ರೆ, ಈ ಮಕ್ಕಳಿಗೆ ಮಾಡ್ಬೋದಾ? ಹಾಂ, ಮಕ್ಕಳಿಗೆ ಲ್ಯಾಪ್ರೋಸ್ಕೋಪಿ ಖಂಡಿತವಾಗಿ ಮಾಡ್ಬೋದು. ಆ್ಯಕ್ಚುಲಿ ಮಕ್ಕಳಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಒಳ್ಳೆ ರಿಸಲ್ಟ್ ಇದೆ. ಸೊ ಮಕ್ಕಳನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇಟ್ಕೊಳ್ಳೋದು ಅದೊಂದು ದೊಡ್ಡ ಟಾಸ್ಕ್. ಅದು ಅವರು ಅಡ್ಮಿಟ್ ಆಗ್ತಾರೆ, ಅಲ್ಲಿ ಕಿರಿಕಿರಿ ಮಾಡ್ತಾರೆ, ನೆಕ್ಸ್ಟ್ ದೊಡ್ಡ ಆಗುತ್ತೆ ಹಾಸ್ಪಿಟ್ಲಿಂದ. ಸೊ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದರೆ ಬೆಳಿಗ್ಗೆ ಮಾಡಿ ಸಂಜೆ ನಾವು ಡಿಸ್ಚಾರ್ಜ್ ಮಾಡೋದ್ರಿಂದ, ಆ್ಯಂಡ್ ಮಕ್ಕಳಿಗೆ ನಾವು ಯೂಸ್ ಮಾಡುವಾಗ, ಈಗ ದೊಡ್ಡವರಿಗೆ ಯೂಸ್ ಮಾಡುವಾಗ 1 ಸೆಂಟಿಮೀಟರ್ ಗಾಯ ಯೂಸ್ ಮಾಡ್ತೇವೆ. ಬಟ್ ಮಕ್ಕಳಿಗೆ ಮಾಡುವಾಗ ನಾವು ಅರ್ಧ ಸೆಂಟಿಮೀಟರ್ ಗಾಯ ಮಾತ್ರ, ಅರ್ಧ ಸೆಂಟಿಮೀಟರ್ ಮತ್ತು 0.2 mm 0.3 mm ಅಂತೇಳಿ. ಸೊ ಅದು ನೆಗ್ಲಿಜೆಬಲ್. ಆ ಮಕ್ಕಳಿಗೆ ಆ ನೋವು ಗೊತ್ತಾಗಲ್ಲ, ಮಕ್ಕಳಲ್ಲಿ ರಿಕವರಿ ತುಂಬ ಫಾಸ್ಟ್ ಇರುತ್ತೆ ಇನ್ ಜನರಲ್. ಸೊ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಇನ್ನೂ ಬೇಗನೆ ರಿಕವರಿ ಆಗ್ತಾರೆ. ಸೊ ನಮಗೆ ಸೇಮ್ ಡೇನೇ ಡಿಸ್ಚಾರ್ಜ್ ಮಾಡಲಿಕ್ಕೆ ಆಗುತ್ತೆ ಮಕ್ಕಳಲ್ಲಿ. ಸೊ ಮಕ್ಕಳಲ್ಲಿ ಲ್ಯಾಪ್ರೋಸ್ಕೋಪಿ ತುಂಬ ಸೇಫ್ ಆ್ಯಂಡ್ ತುಂಬ ಪ್ರಯೋಜನಕಾರಿ. ಎಸ್, ಈ ಅಪೆಂಡಿಸೈಟಿಸ್ ಸಂದರ್ಭದಲ್ಲಿ ಈ ರೀತಿಯ ಲ್ಯಾಪ್ರೋಸ್ಕೋಪಿದ್ದು ಯಾವ ರೀತಿ ಪ್ರಯೋಜನ ಆಗುತ್ತೆ? ಅಪೆಂಡಿಕ್ಸ್ ಜೊತೆಗೆ ಈ ಅಪೆಂಡಿಸೈಟಿಸ್ ಅದು ಯಾವ ರೀತಿ ಬರುತ್ತೆ, ಯಾಕೆ ಬರುತ್ತೆ ಅಂತ ಕೂಡ. ಈ ಅಪೆಂಡಿಕ್ಸ್ ಅಂತ ಹೇಳಿದ್ರೆ ಒಂದು ಕರುಳಿದು ಒಂದು ಭಾಗ, ಒಂದು ಸಣ್ಣ ಟ್ಯೂಬ್ ಥರದ ಸ್ಟ್ರಕ್ಚರ್, ಒಂದು ಯೂಶುವಲ್ ಆಗಿ 6 mm ಸ್ಟ್ರಕ್ಚರ್ ಅದು. ಸೊ 2 to 3 ಸೆಂಟಿಮೀಟರ್ ಆ ರೀತಿ ಇರುತ್ತೆ ಅದು. ಸೊ ಅದು ಇನ್ಫೆಕ್ಷನ್ ಆವಾಗ ರಿಪೀಟೆಡ್ ಆಗುತ್ತೆ. ಅದಕ್ಕೇನಂತ ಸ್ಪೆಷಲ್ ಫಂಕ್ಷನ್ ಅಂತ ಏನಿಲ್ಲ. ಬಟ್ ಅದು ಇನ್ಫೆಕ್ಷನ್ ಆದಾಗ ಅದು ಸ್ವಲ್ಪ ಡಯಾಮೀಟರ್ ವ್ಯತ್ಯಾಸ ಇರೋದ್ರಿಂದ ಅದು ಸ್ವಲ್ಪ ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗಿ ಸಿವಿಯರ್ ಅದೊಂದು ನೋವು ಬರುತ್ತೆ, ಹೊಟ್ಟೆ ನೋವು, ಜ್ವರ ಬರುತ್ತೆ, ವಾಂತಿ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದರೆ, ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಆಪರೇಷನ್. ಆಪರೇಷನ್ ಮಾಡಿ ಅಪೆಂಡಿಕ್ಸ್ ಅನ್ನು ತೆಗಿಬಂತದ್ದು. ಅದಕ್ಕೆ 2 ರೀತಿಯ ಸರ್ಜರಿ. ಒಂದು ಓಪನ್ ಸರ್ಜರಿ ಮಾಡಿ ಬಲಭಾಗದ ಕೆಳಗಿನ ಹೊಟ್ಟೆಯಲ್ಲಿ ಓಪನ್ ಮಾಡಿ ಅಪೆಂಡಿಕ್ಸ್ ಅನ್ನು ತೆಗೆಯುವಂಥದ್ದು. ಇನ್ನೊಂದು ನಮ್ಮದು ಲ್ಯಾಪ್ರೋಸ್ಕೋಪಿ. ಈ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಹಾಗೇನೆ ಹೇಳಿದಾಗೆ ಸಣ್ಣ ಗಾಯ ಮಾಡಿ ನಾವು ತೆಗಿಬಹುದು. ಸೊ ಯೂಶುವಲ್ ಆಗಿ ನಾವು ಓಪನ್ ಸರ್ಜರಿ ಮಾಡಿದಾಗ ಅವರನ್ನು ಅಪೆಂಡಿಕ್ಸ್ ಅಂತೇಳಿ ಮಿನಿಮಮ್ 3 ದಿನ ಅಡ್ಮಿಷನ್ ಇರ್ತಾರೆ. 3 ದಿವಸ, 3 ರಿಂದ 4 ದಿನ ಮಿನಿಮಮ್ ಇರ್ತಾರೆ. ಮತ್ತೆ ಅಪೆಂಡಿಕ್ಸ್ ಮಾಡಿ 5ರಲ್ಲಿ 3 ಜನ ಗಾಯದ ಇನ್ಫೆಕ್ಷನ್ ಡೆವಲಪ್ ಮಾಡ್ತಾರೆ 5 ಜನರಲ್ಲಿ. ಯಾಕಂತ ಹೇಳಿದ್ರೆ ಅದು ಆ ಇನ್ಫೆಕ್ಷನ್ ಓಪನ್ ಮಾಡಿದಾಗ ಅದು ಟಚ್ ಆಗುತ್ತೆ ಸ್ಕಿನ್ನಿಗೆ. ಸೊ ಅಲ್ಲಿ ಸ್ಕಿನ್ನಲ್ಲಿ ಗಾಯ ಆಗುತ್ತೆ, ಸೊ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಇನ್ಫೆಕ್ಷನ್ ಚಾನ್ಸ್ ಆಲ್ಮೋಸ್ಟ್ 0 ಇರುತ್ತೆ. ಯಾಕಂತೇಳಿ ಎಲ್ಲ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು, ಎಲ್ಲ ಥ್ರೂ ಇನ್ಸ್ಟ್ರೂಮೆಂಟ್ ಎಲ್ಲ ಹೊರಗೆ ಬರುತ್ತೆ. ಸೊ ಇದರಿಂದಾಗಿ ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ತುಂಬ ಹೆಲ್ಪ್ಫುಲ್. ಆಮೇಲೆ ಇನ್ನೊಂದು ಹೇಳ್ತಾರೆ, ಈಗ ಜನರಲ್ ತಮ್ಮ ಕಲ್ಪನೆ ಇದೆ, ಒಂದ್ಸಲ ಅಪೆಂಡಿಕ್ಸ್ ಬುಡಾಂಡ ಪೇಷಂಟ್ ಪೋಯವಂಡ, ಅಪೆಂಡಿಕ್ಸ್ ಬುಡಾಂಡ ಪೇಷಂಟ್ ಜಾಂತಿ. ಈವನ್ ಅಪೆಂಡಿಕ್ಸ್ ಬುಡಾಂಡವನ್ನು ಅಪೆಂಡಿಕ್ಸ್ ರಪ್ಚರ್ ಅಂತ ನಾವು ಹೇಳ್ತೇವೆ, ಪರ್ಫೋರೇಟೆಡ್ ಅಪೆಂಡಿಕ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಅದು ಅಪೆಂಡಿಕ್ಸ್ ಓಪನ್ ಆಗಿ ಫುಲ್ ಅಬ್ಡೋಮಿನಲ್ಲಿ ಪಸ್ ತುಂಬಿಕೊಳ್ಳುತ್ತೆ. ಸೊ ಸ್ವಲ್ಪ ಸಿವಿಯರ್ ಆಗುತ್ತೆ. ಈವನ್ ಈ ಕಂಡೀಷನಲ್ಲಿ ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನು ಕ್ಲೀನಾಗಿ ಆಪರೇಷನ್ ಮಾಡಿ ಪೇಷಂಟ್ 2 ಡೇಸಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. ಸೊ ಈ ರೀತಿಯೆಲ್ಲ ಅಡ್ವಾಂಟೇಜ್ ಇದೆ ಇದರಲ್ಲಿ. ಎಸ್, ಆಧುನಿಕ ವ್ಯವಸ್ಥೆಯಲ್ಲಿ ಅಷ್ಟೆಲ್ಲ ಸೌಲಭ್ಯಗಳಿದ್ದಾವೆ. ಸಾಮಾನ್ಯವಾಗಿ ಜನರ ನಡುವೆ ಇರುವಂಥ ಮಿತ್ ನೀವು ಹೇಳಿದಾಗೆ, ಅಪೆಂಡಿಕ್ಸಲ್ಲಿ ತೀವ್ರವಾದ ತೊಂದರೆ ಆದರೆ ಮತ್ತೆ ಸತ್ತೇ ಹೋಗ್ತಾನೆ ಅಂತ ಹೇಳೋ ಸಂದರ್ಭದಲ್ಲಿ ಕೂಡ ನೀವು ಹೇಳ್ತೀರಿ ಇವತ್ತಿನ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಅದನ್ನು ಬಚಾವ್ ಮಾಡಲಿಕ್ಕೆ ಆಗುತ್ತೆ ಅಂತ. ಎಸ್ ಡಾಕ್ಟರ್, ಸಣ್ಣ ಒಂದು ಬ್ರೇಕ್ ತಗೊಳ್ಳೋಣ ನಾವು. ವೀಕ್ಷಕರೇ, ಸಣ್ಣ ಒಂದು ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಆರೋಗ್ಯವಾಣಿ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ.
ಎಸ್ ಆರೋಗ್ಯವಾಣಿ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಕುಮಾರ್ ಅವರು ಇದು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಜನರಲ್ ಸರ್ಜರಿ ವಿಭಾಗದಲ್ಲಿ ಅವರು ಜನರಲ್ ಆ್ಯಂಡ್ ಲೆಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಲೆಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಮಾತಾಡಿದೆವು. ಮಾತನಾಡುವಾಗಲೇ ಡಾಕ್ಟರ್ ಹೇಳಿದರು ಎಷ್ಟು ನಮ್ಮ ಜನರಲ್ ತೆರೆದ ಈ ಒಂದು ಸರ್ಜರಿಗೂ ಲೆಪ್ರೋಸ್ಕೋಪಿಕ್ ಸರ್ಜರಿಗೂ ಇರುವಂಥ ಭಿನ್ನತೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಅವರು ಮಾತಾಡಿದರು. ಎಸ್ ಡಾಕ್ಟರ್, ನಾವೀಗ ಪಿತ್ತಕೋಶದ ವಿಚಾರಕ್ಕೆ ಮಾತಾಡೋದಾದ್ರೆ, ಪಿತ್ತಕೋಶದ ಈ ಒಂದು ಕಲ್ಲು ಉಂಟಾಗುವಂಥ ಒಂದು ಸಂದರ್ಭ ಮತ್ತು ಆ ಸಂದರ್ಭದಲ್ಲಿ ಲೆಪ್ರೋಸ್ಕೋಪಿಕ್ ಸರ್ಜರಿ ಇದರ ಬಗ್ಗೆ ಏನು ಹೇಳ್ತೀರಿ ನೀವು? ಅದೇ ಪಿತ್ತಕೋಶ ಕಲ್ಲುಗಳು ಸಾಮಾನ್ಯವಾಗಿ ಇವಾಗ ತುಂಬ ಕಾಮನ್ ಆಗಿ ಕಾಣ್ತಾ ಇದೆ. ಸೊ ಯೂಶ್ವಲ್ ಆಗಿ ಕಾಮನ್ ಆಗಿ ಮೇನ್ ಆಗಿ ನಮ್ಮ ಲೈಫ್ ಸ್ಟೈಲ್ ಮೇನ್ ಹೇಳಿ ಇದು ಒಬೆಸಿಟಿ ಅಂತೇಳಿ, ಬೊಜ್ಜುತನ, ತುಂಬ ವೆಯ್ಟ್ ತೂಕ ಇರೋದ್ರಿಂದ ಅದರಿಂದಾಗಿ ಕಲ್ಲುಗಳಾಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಬಾಡಿಯಲ್ಲಿ ಪಿತ್ತಕೋಶದಲ್ಲಿ ಕಲ್ಲಾಗ್ಬೋದು, ಅಥವಾ ಇನ್ಫೆಕ್ಷನಿಂದ ಸೊ ಇದರಿಂದಾಗಲೂ ಕಲ್ಲುಗಳಾಗುವ ಚಾನ್ಸ್ಗಳು ಇರುತ್ತೆ. ಸೊ ಈ ಪಿತ್ತಕೋಶ ಸರ್ಜರಿ ಏನಾಗುತ್ತೆ ಪೇಷಂಟ್ಗೆ, ಯೂಶ್ವಲ್ ಆಗಿ ಒಂದು 30-40% ಅವರಿಗೆ ಏನೂ ತೊಂದರೆ ಇರಲ್ಲ. ಏನು ತೊಂದರೆ ಲಕ್ಷಣ ರೈತರು ಇರ್ತಾರೆ, ಅವ್ರಿಗೆ ಏನಾದ್ರು ನಾವು ಮೆಡಿಕಲ್ ಚೆಕಪ್ ಮಾಡ್ತಾರೆ ಅಥವಾ ಸ್ಕ್ರೀನಿಂಗ್ ಮೆಡಿಕಲ್ ಚೆಕಪ್ ಮಾಡ್ತಾ ಇರ್ತಾರೆ ಆ್ಯನುವಲ್ ಹೆಲ್ತ್ ಚೆಕಪ್ ಅಲ್ಲಿ, ಅದರಲ್ಲಿ ಸ್ಕ್ಯಾನ್ ಮಾಡುವಾಗ ಮೇ ಬಿ ಅದರಲ್ಲಿ ಕಲ್ಲುಗಳು ಕಾಣ್ತಿರ್ಬೋದು, ಬಟ್ ಅವರಿಗೇನು ತೊಂದರೆ ಇಲ್ಲ. ಇವರೆಲ್ಲ ನಾವು ಲಕ್ಷಣ ರೈತರು ಅಂತ ಹೇಳ್ತೇವೆ. ಇನ್ನು ಕೆಲವರು ಲಕ್ಷಣ ಇರುವವರು, ಅದು ಏನು ಲಕ್ಷಣ ಇರುತ್ತೆ ಅಂತ ಹೇಳಿದ್ರೆ, ಇದು ನಾವು ಡಿಸ್ಪೆಪ್ಸಿಯಾ ಅಂತ ಹೇಳ್ತೇವೆ. ಡಿಸ್ಪೆಪ್ಸಿಯಾ ಅಂತ ಹೇಳಿದ್ರೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಬರೋದು, ನೋವೇನು ಇನಿಷಿಯಲ್ ಆಗಿರಲ್ಲ, ಜಸ್ಟ್ ಹೊಟ್ಟೆ ಉಬ್ಬರ ಬರೋದು. ಒಂದು ಸ್ವಲ್ಪ ಸಮಯ ಆದಮೇಲೆ ಅದು ನಾರ್ಮಲ್ ಆಗುತ್ತೆ, ಮತ್ತೆ ಊಟ ಮಾಡಿದಾಗ ಮತ್ತೆ ಹೊಟ್ಟೆ ಉಬ್ಬರ ಬರೋದು. ಇದು ಇನಿಷಿಯಲ್ ಸಿಂಪ್ಟಮ್ಸ್. ಆ ನಂತರದಿಂದ ಅವರಿಗೆ ಇಂಟರ್ಮಿಟೆಂಟ್ ನೋವು ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ನೋವು ಮೇಯ್ನಾಗಿ ನೋವು ಇರೋದು ಬಲದ್ದು, ಜಸ್ಟ್ ಮೇಲಿನ ಹೊಟ್ಟೆಯಲ್ಲಿ. ಸೊ ಅಲ್ಲಿ ಸ್ವಲ್ಪ ನೋವು ಬರ್ತಾ ಶುರು ಆಗುತ್ತೆ. ಕೆಲವರಿಗೆ ಆ ಇನ್ಫೆಕ್ಷನ್ ತುಂಬ ಸಿವಿಯರ್ ಇನ್ಫೆಕ್ಷನ್ ಆಗಿ ತುಂಬ ಮಟ್ಟಿನ ನೋವು ಬಂದು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಬೇಕಾದರೂ ಅಗತ್ಯ ಬೀಳುತ್ತೆ. ಸೊ ಇದೆಲ್ಲ ಈ ಕಲ್ಲಿನ ಪ್ರಾಬ್ಲಮ್. ಸೊ ಇದಕ್ಕೆ ಈಗ ಸರ್ಜರಿ ಅಂತ ಏನು ಮಾಡೋದು, ಎಲ್ಲರಿಗೂ ಸರ್ಜರಿ ಅಗತ್ಯ ಬೀಳಲ್ಲ. ಈಗ ಕಲ್ಲುಗಳು ಸ್ಕ್ರೀನಿಂಗ್ ಅಲ್ಲಿ ಗೊತ್ತಾಗಿದೆ, ಕಲ್ಲು ಸಣ್ಣ ಸೈಜ್ ಇದೆ, ಸೊ ಅವ್ರಿಗೆ ಏನು ತೊಂದರೆ ಇಲ್ಲ, ಅಂತವರಿಗೆ ಸರ್ಜರಿ ಅಗತ್ಯ ಬೀಳಲ್ಲ, ಅವ್ರಿಗೆ ಅಗತ್ಯ ಇಲ್ಲ. ಸರ್ಜರಿ ಯಾವಾಗ ಮಾಡೋದು ಅಂತ ಹೇಳಿದ್ರೆ, ಅವರಿಗೆ ಒಂದು ವೇಳೆ ಲಕ್ಷಣಗಳಿದ್ರೆ, ಅಥವಾ ಕಲ್ಲಿನ ಸೈಜ್ ಒಂದು ವೇಳೆ 2 ಸೆಂಟಿಮೀಟರ್ಗಿಂತ ಜಾಸ್ತಿ ಇದೆ ಕಲ್ಲಿನ ಸೈಜ್, ಅಥವಾ ತುಂಬ ಕಲ್ಲುಗಳಿವೆ, ಅಥವಾ ಪೇಷಂಟಿಗೆ ಯಾವುದಾದ್ರೂ ಇಮ್ಯುನೋ ಕಾಂಪ್ರಮೈಸ್ ಪೊಸಿಷನ್ ಅಂತ ಹೇಳಿದ್ರೆ, ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅವರ ಬಾಡಿಯಲ್ಲಿ, ನಮ್ಮ ಶುಗರ್ ಡಯಾಬಿಟಿಕ್ಸ್ ಇರ್ತಾರೆ, ಅಥವಾ ಕ್ಯಾನ್ಸರ್ ಕೀಮೊಥೆರಪಿ ಇರ್ತಾರೆ. ಸೊ ಇವರಿಗೆ ಆ ಇನ್ಫೆಕ್ಷನ್ ಆಗುವ ಚಾನ್ಸಸ್, ರಿಸ್ಕ್ ಜಾಸ್ತಿ ಇರೋದ್ರಿಂದ ಅಂಥ ಪೇಷಂಟ್ಸ್ಗಳಿಗೆ ಮಾತ್ರ ಈ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಏನಿಲ್ಲ, ಸರ್ಜರಿ ಆ ಪಿತ್ತಕೋಶವನ್ನೇ ತೆಗೆಯುವುದು, ಖಾಲಿ ಕಲ್ಲನ್ನು ತೆಗೆಯುವುದಲ್ಲ, ಖಾಲಿ ಪಿತ್ತಕೋಶವನ್ನೇ ತೆಗೆದರೆ ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ ಪಿತ್ತಕೋಶ. ಸೊ ಅದು ಏನಾಗಲ್ಲ ಗಾಲ್ ಬ್ಲಾಡರ್, ಅದಕ್ಕೆ ಏನು ಫಂಕ್ಷನ್ ಇರೋದು ಅಂತ ಹೇಳಿ ಅದು ಸ್ಟೋರೇಜ್ ಮಾಡೋ ಫಂಕ್ಷನ್ ಇರುತ್ತೆ. ಸೊ ನೀವು ಹೆವಿ ಫ್ಯಾಟಿ ಮೀಲ್ ಮಾಡಿದಾಗ ಅದು ಸಡನ್ ಆಗಿ ಆ ಒಂದು ಜ್ಯೂಸ್ ಬೇಕಾಗುತ್ತೆ ಅದರದ್ದು. ಸೊ ಅದೊಂದು ಫಂಕ್ಷನ್, ಅದು ಮತ್ತೆ ಬಾಡಿ ಅಡ್ಜಸ್ಟ್ ಆಗುತ್ತೆ ಪಿತ್ತಕೋಶ ಇಲ್ಲದೆ. ಸೊ ಅವರಿಗೆ ಏನೂ ತೊಂದರೆ ಆಗಲ್ಲ, ಸೊ ನಾರ್ಮಲ್ ಲೈಫ್ ಥರನೇ ಇರುತ್ತೆ, ಏನು ತೊಂದರೆ ಆಗಲ್ಲ. ಸೊ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡೋದು. ಈ ಕಂಡೀಷನ್ಗೆ ಲ್ಯಾಪ್ರೋಸ್ಕೋಪಿ ಗೋಲ್ಡ್ ಸ್ಟ್ಯಾಂಡರ್ಡ್. ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಏನಂತ ಹೇಳಿದ್ರೆ, ನೀವು ಎಲ್ಲೇ ಹೋಗಿ, ಈಗ ಪಿತ್ತಕೋಶ ಕಲ್ಲು ಅಂತ ಹೇಳಿದ್ರೆ ನಿಮ್ಮನ್ನು ಯಾರಿಗೂ ಓಪನ್ ಸರ್ಜರಿ ಅಂತೇಳಿ ಯಾರು ಮಾಡಲ್ಲ. ಎಲ್ಲ ಕಡೆಯಲ್ಲೂ ಯೂನಿವರ್ಸಲ್ ಇದರಲ್ಲಿ ಅದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತೇಳಿ ಮಾಡೋದು. ಸೊ ಇದರಲ್ಲಿ ತುಂಬ ಬೆಡ್ ಓಪನ್ ಸರ್ಜರಿ ಅಂತ ಹೇಳಿದ್ರೆ ಮಿನಿಮಮ್ 15 ಸೆಂಟಿಮೀಟರ್ ಗಾಯ ಬೀಳುತ್ತೆ. ಅದು ಜಸ್ಟ್ ನಮ್ಮ ಶ್ವಾಸಕೋಶದ ಸ್ವಲ್ಪ ಕೆಳಗಡೆ ಅಲ್ಲಿ ಅಡ್ಡವಾದ ಒಂದು ಇನ್ಸಿಷನ್ ಬೀಳುತ್ತೆ, ಅದರಿಂದಾಗಿ ಆ ಗಾಲ್ ಬ್ಲಾಡರ್ ತೆಗೆಯೋದು. ಸೊ ಅದರಿಂದ ಏನಾಗುತ್ತೆ ಅಂತೇಳಿ ಮೈನ್ ಒಂದು ನೋವಿರುತ್ತೆ. ಸೊ ನೋವಿದ್ದಾಗ ಏನಾಗುತ್ತೆ, ಪೇಷಂಟ್ಗೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಸೊ ಅವ್ರ ಉಸಿರಾಟ ಇಮಿಡಿಯೇಟ್ ಪೋಸ್ಟ್ ಅಪ್ ಅಂತ ಹೇಳಿದ್ರೆ, ಸರ್ಜರಿ ಆದ ತಕ್ಷಣ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಸೊ ಅದು ಶ್ವಾಸಕೋಶದ ಇನ್ಫೆಕ್ಷನ್ ಆಗಿ ನ್ಯೂಮೋನಿಯಾ ಆಗುವ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ಗಾಯ ತುಂಬ ದೊಡ್ಡ ಗಾಯ, ಸೊ ಅಲ್ಲಿ ಫ್ಯಾಟ್ ಲೇಯರ್ ಏನಿರುತ್ತೆ ಅದು ಕೂಡ ತುಂಬ ತಿಕ್ಕಾಗಿರುತ್ತೆ. ಸೊ ಇನ್ಫೆಕ್ಷನ್ ಆದರೆ 1 ತಿಂಗಳು ಆ ಇನ್ಫೆಕ್ಷನ್ ಡ್ರೆಸ್ಸಿಂಗ್ ಮಾಡೋದ್ರಲ್ಲೇ ಹೋಗುತ್ತೆ. ಸೊ ಅದು ಈಗ ಲ್ಯಾಪ್ರೋಸ್ಕೋಪಿಗೆ ಮಾಡಿ, ಲ್ಯಾಪ್ರೋಸ್ಕೋಪಿಕಲ್ಲಿ ನೀವು ಕಂಬೈನ್ ಟುಗೆದರ್ 2 ಸೆಂಟಿಮೀಟರ್ ಇನ್ಸಿಷನ್ ಆಗುತ್ತೆ ಅಂತ ಹೇಳಿದ್ರೆ, 1 ಸೆಂಟಿಮೀಟರ್ ಒಂದು ಇನ್ಸಿಷನ್ ಟೋಟಲ್ 4 ರಂಧ್ರ ಮಾಡಿ ಮಾಡೋ ಪೊಸಿಷನ್. ಸೊ 1 ಸೆಂಟಿಮೀಟರ್ ಮತ್ತೆ 0.5 ಸೆಂಟಿಮೀಟರ್ 3 ಸೆಂಟಿಮೀಟರ್, ಸೊ ಟೋಟಲ್ 2 ಸೆಂಟಿಮೀಟರ್ ಅಲ್ಲಿ ಇಡೀ ಸರ್ಜರಿಯನ್ನು ಮಾಡಿ ಮುಗಿಸ್ಬೋದು. ಆ ಮಾಡಿ ಮುಗಿಸೋದು ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಸರ್ಜರಿ ಮಾಡಿದ್ರೆ ಸಂಜೆ ಪೇಷಂಟ್ ಮನೆಗೆ ಹೋಗ್ಬೋದು, ಅವ್ರಿಗೆ ಏನು ತೊಂದರೆ ಆಗಲ್ಲ, ಅಷ್ಟು ನೆಕ್ಸ್ಟ್ ಹೋಗ್ಬೋದು. ಅದು ಇವಾಗ ಮತ್ತೆ ಅಡ್ವಾನ್ಸ್ಡ್ ಆಗಿ ಹೋಗಿದೆ. ಇವಾಗ
ಇವಾಗ 4 ಹೋಲ್ ಮಾಡೋದು ಬಿಟ್ಟು 1 ಹೋಲ್ ಮಾಡಿ ಕೂಡ ಅದರಿಂದ ಕೂಡ ಆಪರೇಷನ್ ಮಾಡ್ಬೋದು. ಅದನ್ನ ಹೇಳ್ತಾರೆ ಸಿಂಗಲ್ ಇನ್ಸಿಷನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ. ಜಸ್ಟ್ ಒಂದು ಇನ್ಸಿಷನ್ ಅಲ್ಲಿ ಒಂದು ಗಾಯ, 1.5 ಸೆಂಟಿಮೀಟರ್ದ ಗಾಯ, ಇಡೀ ಸರ್ಜರಿ ಮುಗಿಯುತ್ತೆ. ಪೇಷಂಟ್ ಸಂಜೆಗೆ, ಬೆಳಿಗ್ಗೆ ಆಪರೇಷನ್ ಆದ್ರೆ ಸಂಜೆ ಮನೆಗೆ ಹೋಗ್ಬೋದು. ಸೊ ಈ ಮೊದಲೆಲ್ಲ ಈ ಓಪನ್ ಸರ್ಜರಿ ಮಾಡುವಾಗ ಎಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು? ನೀವು ಹೇಳಿದ್ರೆ ಸುಮಾರು ಓಪನ್ ಸರ್ಜರಿ ಮಾಡಿದ್ರೆ ಮಿನಿಮಮ್ 5 ದಿನ ಆಂಟಿಬಯೋಟಿಕ್ಸ್ ಅಂತ ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಗಾಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೋವು, ಆ ನೋವು ಯೂಶುವಲ್ ಆಗಿ ಏನೇ ಓಪನ್ ಸರ್ಜರಿ ಮಾಡಿದ್ರು 24 to 48 hours ಸಿವಿಯರ್ ನೋವು ಇರುತ್ತೆ. ಸೊ ಆ ನೋವು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಅವ್ರು ಏನೇನೋ ಕಾಂಪ್ಲಿಕೇಶನ್ಸ್ ಹೋಗುತ್ತೆ. ಸೊ ಅದೆಲ್ಲ ಇವಾಗೆಲ್ಲ ಅವಾಯ್ಡ್ ಆಗಿದೆ. ಇವಾಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಅಥವಾ ಪಿತ್ತಕೋಶ ತೆಗೆಯುವುದು ಅಂತ ಹೇಳಿದೆ, ಅದು ಭಾರಿ ಈಸಿ ಆಗಿದೆ. ಬೆಳಿಗ್ಗೆ ಮಾಡೋದು, ಸಂಜೆ ಹೋಗೋದು ಅಷ್ಟೇ. ಮ್ಯಾಕ್ಸಿಮಮ್ ಅಥವಾ 1 ದಿನ ಎಕ್ಸ್ಟ್ರಾ ಇಡ್ಬೋದು, 1 ರಾತ್ರಿ ಇಡಬೇಕಾಗ್ಬೋದು. ಅದರ್ವೈಸ್ ಏನು ತೊಂದರೆ ಆಗಲ್ಲ. ಎಸ್ ಡಾಕ್ಟ್ರೇ, ಈ ಸ್ತ್ರೀ ರೋಗ ಸಂದರ್ಭದಲ್ಲಿ ಲೆಪ್ರೋಸ್ಕೋಪಿಯ ಪ್ರಯೋಜನ ಯಾವ ರೀತಿ ಬರುತ್ತೆ? ಇವಾಗ ಸ್ತ್ರೀ ರೋಗ ಅಂತೇಳಿ ಗೈನಕಾಲಜಿ ಅಂತ ಹೇಳ್ತಾ ಇಟ್ಕೊಂಡು ಸ್ತ್ರೀ ರೋಗದಲ್ಲಿ ಕೆಲವು ಸೆಟಪ್ಸ್ ಆಪರೇಷನ್ಸ್ಗಳಿವೆ. ಆ ಎಲ್ಲ ಆಪರೇಷನ್ಗಳನ್ನು ಲ್ಯಾಪ್ರೋಸ್ಕೋಪಿಯಿಂದ ಇವಾಗ ಮಾಡ್ಬೋದು. ಸ್ತ್ರೀ ರೋಗ ಗೈನಕಾಲಜಿ ಇವಾಗ ಓಪನ್ ಮಾಡುವ ಅಗತ್ಯನೇ ಬೀಳಲ್ಲ. ಈ ಲ್ಯಾಪ್ರೋಸ್ಕೋಪಿ ಈಗ ಫೈಬ್ರಾಯ್ಡ್ ಅಂತ ಇರುತ್ತೆ. ಫೈಬ್ರಾಯ್ಡ್ ಅಂತ ಹೇಳಿ ಗರ್ಭಕೋಶದಲ್ಲಿ ಗಡ್ಡೆ, ಗಡ್ಡೆ. ಸೊ ಕೆಲವೊಂದು ಕಂಡೀಷನ್ ಖಾಲಿ ಗರ್ಭಕೋಶದ ಗಡ್ಡೆ ಮಾತ್ರ ತೆಗಿತಾರೆ. ಸೊ ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ಅಥವಾ ಕೆಲವೊಮ್ಮೆ ಗರ್ಭಕೋಶವನ್ನೇ ತೆಗಿಬೇಕಾಗ್ಬೋದು, ಅದು ಕೂಡ ಕಂಪ್ಲೀಟ್ ಆಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿ ತೆಗಿಬೋದು, ಫುಲ್ ಗರ್ಭಕೋಶ. ಸೊ ಅಥವಾ ಓವರಿ ಅಥವಾ ಅಂಡ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಅನ್ನು ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ಬೋದು, ಓಪನ್ ಮಾಡುವ ಅಗತ್ಯ ಇರಲ್ಲ. ಅದಲ್ಲದೆ ಈಗ ಬಂಜತನ, ಅದೆಲ್ಲ ಇನ್ಫರ್ಟಿಲಿಟಿ ಅಂತ ಬಂಜತನ, ಈ ಟ್ರೀಟ್ಮೆಂಟ್ ಕೂಡ ಕಂಪ್ಲೀಟ್ ಆಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ಓಪನ್ ಸರ್ಜರಿ ಅಗತ್ಯ ಬೀಳುವುದೇ ಇಲ್ಲ. ಸೊ ಈ ಎಲ್ಲ ಸರ್ಜರಿಗಳು ಆಪರೇಷನ್ ಮಾಡಿ 1 ದಿನ ಅಥವಾ ಸೇಮ್ ಡೇ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಸೊ ಅಡ್ಮಿಷನ್ ಅಗತ್ಯ ಬೀಳಲ್ಲ. ಡಾಕ್ಟ್ರೆ, ಇದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದರೆ ಜನರಲ್ ಆಗಿ ಇವಾಗ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಬರ್ತಾರೆ. ಸೊ ನಮ್ಮ ಮೆಥಡ್ ತುಂಬ ಮಾಡರ್ನ್ ಆಗಿದೆ ಇವಾಗ. ಸೊ ನಮಗೆ ಏನೇ ಬಂದರೂ ಕೂಡ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ನಮಗೆ ಅಷ್ಟು ಫೆಸಿಲಿಟೀಸ್ ಇವೆ. ಸಪೋಸ್ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತೇವೆ, CT ಸ್ಕ್ಯಾನಿಂಗ್ ಅಂತ ಮಾಡ್ತೇವೆ, MRI ಸ್ಕ್ಯಾನಿಂಗ್ ಅಂತೇಳಿ ಮಾಡ್ತೇವೆ. ಸೊ ಈ ಎಲ್ಲ ಸ್ಕ್ಯಾನ್ ಮಾಡಿದ ಮೇಲೆ ನಮಗೆ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಬಟ್ ಕೆಲವೊಂದು ಕಂಡೀಷನ್ ಇರುತ್ತೆ, ಇದು ಈ ಎಲ್ಲ ಯಾವುದೇ ಸ್ಕ್ಯಾನಿಂಗಲ್ಲೂ ಪಿಕಪ್ ಆಗಲ್ಲ, ಗೊತ್ತಾಗಲ್ಲ. CT ಸ್ಕ್ಯಾನಲ್ಲೂ ಗೊತ್ತಾಗಲ್ಲ, MRI ಸ್ಕ್ಯಾನಲ್ಲೂ ಗೊತ್ತಾಗಲ್ಲ, ಯಾವುದು ಸ್ಕ್ಯಾನಲ್ಲೂ ಗೊತ್ತಾಗಲ್ಲ ಏನು ಮಾಡಿದ್ರು. ಬಟ್ ಪೇಷಂಟಿಗೆ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ನೋವು ಅದು ಕಡಿಮೆ ಆಗೋದೇ ಇಲ್ಲ, ಪೇಷಂಟ್ಸ್ಗೆ ಅದೇ ಇರುತ್ತೆ. ಸೊ ಆವಾಗ ಏನು ಮಾಡ್ಬೋದು, ಆವಾಗ ಈ ಪೇಷಂಟ್ ಸರ್ಜರಿಗೆ ಸಬ್ಜೆಕ್ಟ್ ಮಾಡಿ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಮಾಡಿ ಆ ಕ್ಯಾಮರಾ ಮುಖಾಂತರ ನಾವು ಎಲ್ಲ ಆರ್ಗನನ್ನು ನೋಡ್ಬೋದು, ಯಾವ ಆರ್ಗನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಸೊ ಅದನ್ನು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಗೊತ್ತಿಲ್ಲ, ಆ ಪ್ರಾಬ್ಲಮನ್ನು ಕಂಡು ಹಿಡಿಲಿಕ್ಕೆ ನಾವು ಲ್ಯಾಪ್ರೋಸ್ಕೋಪಿಯನ್ನು ಯೂಸ್ ಮಾಡ್ತೇವೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ವೇಳೆ ನಮಗೆ ಗೊತ್ತಾಯಿತು ಪ್ರಾಬ್ಲಮ್ ಏನಿದೆ ಅಂತೇಳಿ, ಅದನ್ನು ಆ ಸೇಮ್ ಸೆಟ್ಟಿಂಗಲ್ಲಿ ಆ ಪ್ರಾಬ್ಲಮನ್ನು ಕರೆಕ್ಟ್ ಮಾಡಿದ್ರೆ ಪೇಷಂಟ್ ಕಂಪ್ಲೀಟಾಗಿ ಗುಣ ಆಗ್ತಾರೆ. ಇದಕ್ಕೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೇವೆ. ಡಾಕ್ಟರ್, ಈಗ ಇದು ಒಂದು ತುಂಬ ಅಡ್ವಾನ್ಸ್ಡ್ ಮತ್ತು ಆಧುನಿಕ ವ್ಯವಸ್ಥೆ ಆಗಿರೋದ್ರಿಂದ ಜನರಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಭಾವನೆ ಇರುತ್ತೆ, ತುಂಬ ಖರ್ಚಾಗುತ್ತದೋ ಅಂತ. ಲ್ಯಾಪ್ರೋಸ್ಕೋಪಿ ಖರ್ಚಿಗೆ, ಇದು ಸರ್ಜರಿಗೆ ತುಂಬ ಖರ್ಚಾಗ್ಬೋದು ಅಂತ ಏನು ಹೇಳ್ತೀರಿ? ಅದೇ ಲ್ಯಾಪ್ರೋಸ್ಕೋಪಿ ಅದು ಜನರಲ್ ಒಂದು ಪರ್ಸೆಪ್ಷನ್ ಇದೆ. ಲ್ಯಾಪ್ರೋಸ್ಕೋಪಿ ಜನ ಬಂದರೆ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ ತಕ್ಷಣ ಒಂದು 2 ಆನ್ಸರ್ಸ್ ಬರುತ್ತೆ. ಒಂದು, ನಮಗೆ ಓಪನ್ ಸರ್ಜರಿ ಬೇಕು, ಯಾಕೆ ಓಪನ್ ಸರ್ಜರಿ ಬೇಕು ಅಂತೆಲ್ಲ. ಲ್ಯಾಪ್ರೋಸ್ಕೋಪಿಯಲ್ಲಿ ನೀವು ಅರ್ಧ ತೆಗೆದು ಬರ್ತೀರಾ, ಓಪನ್ ಸರ್ಜರಿ ಮಾಡಿದ್ರೆ ಕಂಪ್ಲೀಟ್ ಆಗಿ ತೆಗೆದು ಬರ್ತೀರಾ, ಕಂಪ್ಲೀಟ್ ಆಗಿ ತೆಗಿತೀರಾ ಅಂತ. ಅದು ಒಂದು, ಅದು ಆಕ್ಚುಲಿ ರಾಂಗ್ ಮಿತ್. ಅದು ಯಾಕಂತೇಳಿ ಸರ್ಜರಿ ಪ್ರಿನ್ಸಿಪಲ್ ಎರಡರಲ್ಲೂ ಸೇಮ್. ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪ್ ಸರ್ಜರಿ ಒಳಗೆ ಮಾಡುವ ವಿಧಾನ, ಮೆಥಡ್ ಎರಡು ಸೇಮ್ ಎರಡರಲ್ಲೂ ಕೂಡ. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ನಮ್ದು ಆಕ್ಸೆಸ್ ಅಂತ ಹೇಳಿದ್ರೆ ನಾವು ಹೇಗೆ ಹೋಗ್ತೇವೆ ಮಾಡ್ತೇವೆ, ಆ ವಿಧಾನ ಮಾತ್ರ ಡಿಫ್ರೆಂಟ್. ಇದು ಒಂದು. ಇನ್ನೊಂದು ಕ್ವಶನ್ ಬರೋದು, ಲ್ಯಾಪ್ರೋಸ್ಕೋಪಿ ಸರ್ಜರಿ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತೇಳಿ. ಈಗಿನ ಕಾಲದಲ್ಲಿ ಇದು ಲ್ಯಾಪ್ರೋಸ್ಕೋಪಿಗೆ 100 ವರ್ಷದ ಆಲ್ಮೋಸ್ಟ್ ಇತಿಹಾಸ ಇದೆ. ಸೊ ಇದೊಂದು 20 ವರ್ಷದಿಂದ ತುಂಬ ಫೇಮಸ್ ಆಗಿದೆ ಅಂತ ಹೇಳಿ, ಫೇಮಸ್. ಸೊ 20 ವರ್ಷದಿಂದ ಲ್ಯಾಪ್ರೋಸ್ಕೋಪಿ ತುಂಬ ಕಾಸ್ಟ್ಲಿ ಇತ್ತು, ತುಂಬ ದುಬಾರಿಯಾದ ಚಿಕಿತ್ಸೆ. ಇವಾಗ ಬಂದರೆ ಈಗಿನ ಕಾಲದಲ್ಲಿ ಲ್ಯಾಪ್ರೋಸ್ಕೋಪಿ ಮತ್ತು ಸರ್ಜರಿ ನಿಮಗೆ ಆಲ್ಮೋಸ್ಟ್ ಓಪನ್ ಕಾಸ್ಟ್ ಕನ್ಸಿಡರ್ ಮಾಡಿದ್ರೆ ಮೇ ಬಿ 4,000 to 5,000 ಡಿಫ್ರೆನ್ಸ್ ಬರುತ್ತೆ. ಲ್ಯಾಪ್ರೋಸ್ಕೋಪಿ ಕಾಸ್ಟ್ಲಿ ಆಗುತ್ತೆ. ಬಟ್ ಅದರ ಅಡ್ವಾಂಟೇಜ್ ನೋಡಿ, ನಾವು ಇವಾಗ ಹೇಳ್ತೇವೆ ಲಾಸ್ ಆಫ್ ಮ್ಯಾನ್ ಅವರ್ಸ್ ಅಂತೇಳಿ. ಲಾಸ್ ಆಫ್ ಮ್ಯಾನ್ ಅವರ್ಸ್ ಅಂತ, ಈಗ ನಾವು ಕೊರೋನಾ ಕಾಲಘಟ್ಟದಲ್ಲಿದೆ, ನಮಗೆ ಗೊತ್ತಿದೆ 3 ರಿಂದ 4 ದಿನ ಅಥವಾ ಏನಾದರೂ ನಾವು ಕೆಲಸ ಕಾರ್ಯಗಳು ನಿಂತು ಮನೆಯಲ್ಲಿದ್ದರೆ ಎಷ್ಟು ಆರ್ಥಿಕವಾಗಿ ನಷ್ಟವಾಗುತ್ತೆ ಅಂತೇಳಿ ನಮಗೆ ಗೊತ್ತಿದೆ. ಸೊ ಇವಾಗ ಓಪನ್ ಸರ್ಜರಿ ಮಾಡಿದರೆ ಮಿನಿಮಮ್ 2 weeks ಅವರಿಗೆ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ.
ನಾವು 2 months ರೆಸ್ಟ್ ಹೇಳ್ತೇವೆ ಅವರಿಗೆ. 2 months ರೆಸ್ಟ್ ಹೇಳ್ತೇವೆ ಅಂತೇಳಿ ಭಾರ ಎತ್ತಲಿಕ್ಕಿಲ್ಲ, ಅದು ಮಾಡ್ಲಿಕ್ಕಿಲ್ಲ, ಇದು ಮಾಡ್ಲಿಕ್ಕಿಲ್ಲ, ಯಾವುದೇ ಕೆಲಸ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 2 months ಅವರ ಕೆಲಸ ಈಗ ಹಾರ್ಡ್ ವರ್ಕ್ ಮಾಡುವವರಿಗೆ ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ 2 months. ಸೊ 2 months ಲಾಸ್ ಆಗಿ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ 3rd ಡೇಗೆ ನಾವು ಹೇಳ್ತೇವೆ ನೀವು ಹೋಗ್ಬೋದು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ. ಭಾರ ಎತ್ತಲಿಕ್ಕೆ ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಸೊ ಈ ಓವರ್ ಆಲ್ ಕೌಂಟ್ ಮಾಡಿದರೆ ಲ್ಯಾಪ್ರೋಸ್ಕೋಪಿ ಆಲ್ಮೋಸ್ಟ್ 50% ಚೀಪರ್ ಆಗುತ್ತೆ ನಮ್ಮ ಓಪನ್ ಸರ್ಜರಿಯಿಂದ. ಯಾಕಂತ ಹೇಳಿದ್ರೆ ಅಲ್ಲಿ ಲಾಸ್ ಆಫ್ 2 ತಿಂಗಳು ನಷ್ಟ ಆಗುವುದನ್ನು ನಿಮ್ಗೆ ಇಲ್ಲಿ ಭರಿಸಲಿಕ್ಕೆ ಅಲ್ಲಿ ಬಸ್. ಸೊ ಲಾಸ್ ಆಫ್ ಮ್ಯಾನ್ ಹೌಸ್ ತುಂಬ ಗಂಟು. ಸೊ ಅದಕ್ಕೆ ಹೇಳಿದ್ರು ಲ್ಯಾಪ್ರೋಸ್ಕೋಪಿ ಆ್ಯಕ್ಚುಲಿ ಚೀಪ್ ಸರ್ಜರಿ. ಬಟ್ ಆ ಅಮೌಂಟ್ ಯಾವ ಸರ್ಜರಿ ಅಮೌಂಟ್, ಆ ಟೆಕ್ನಾಲಜಿಗೆ ಯಾವಾಗ ಅಮೌಂಟ್ ಯಾವ್ದು ಪೇ ಮಾಡ್ತಾರೆ, ಯಾರು ಪೇಷಂಟ್ ಭರಿಸ್ತಾರೆ, ಅದು ಒಂದು ಡಿಫರೆನ್ಸ್ 4,000-5,000 ಆಗುತ್ತೆ. ಬಟ್ ನಾವು ಓವರ್ ಆಲ್ ಬೆನಿಫಿಟ್ ನೋಡುವಾಗ ಡೆಫಿನೆಟ್ಲಿ 50% ಚೀಪ್ ಆಗುತ್ತೆ. ಬೇರೆ ಏನಾದರೂ ಅಡ್ಡ ಪರಿಣಾಮ ಉಂಟಾ ಡಾಕ್ಟ್ರೆ? ಲ್ಯಾಪ್ರೋಸ್ಕೋಪಿ ಮತ್ತು ಓಪನ್ ಸರ್ಜರಿ ಎರಡು ಸೇಮ್. ಸರ್ಜರಿದು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಯಾವುದೇ ಸರ್ಜರಿ ಕೂಡ ಸೇಫ್ ಅಲ್ಲ, ಅದರಲ್ಲಿ ಅದರದಾದ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಯೂಶುವಲ್ ಆಗಿ ಹೇಳ್ತೇವೆ, ಅಶ್ಯೂರೆನ್ಸ್ ಕೊಡ್ತೇವೆ ಪೇಷಂಟಿಗೆ. ಈಗ ಶಸ್ತ್ರಚಿಕಿತ್ಸಕ ಜಾಬ್ ಅಂತೇಳಿ ನಮ್ದು ಬಾರಿ ಕಷ್ಟದ ಜಾಬ್. ಯಾಕಂದ್ರೆ ನಾವು ಪೇಷಂಟ್ ಜೊತೆ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವರ ಭಯ, ಅವ್ರದ್ದು ಇಮೋಷನಲ್ ಸಪೋರ್ಟ್, ಫ್ಯಾಮಿಲಿ ಇಮೋಷನ್ಸ್ ಇರುತ್ತೆ, ಅವ್ರದ್ದು ಭಯ ಇರುತ್ತೆ, ಅವರೊಟ್ಟಿಗೆ ಇರಬೇಕು. ಸೊ ನಾವು ಅವರಿಗೆ ಅರ್ಥ ಮಾಡ್ಕೊಳ್ಬೇಕು, ನೀವು ಒಬ್ಬರೇ ಅಲ್ಲ ಫೈಟ್ ಮಾಡಿ, ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಅಂತ. ಸೊ ಆ ರೀತಿ ಮಾಡಿದಾಗ ಮಾತ್ರ ಶಸ್ತ್ರಚಿಕಿತ್ಸೆ ಆಗುತ್ತೆ. ಅದೊಂದು ಆ ಎರಡು ಅಂದರೆ ಪೇಷಂಟ್ನ ಮನಸ್ಥೈರ್ಯ ಮತ್ತು ಡಾಕ್ಟರಿನ ಒಂದು ಎಫರ್ಟ್ ಇದ್ದರೆ, ಸೊ ನಾವು ಯೂಶ್ವಲ್ ಆಗಿ ಯಾವುದೇ ಸೈಡ್ ಇಫೆಕ್ಟ್ಸ್ ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡ್ತೇವೆ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ ಈಗಿನ ಕಾಲದ ಸರ್ಜರಿ, ಈಗ ನೀವು ನೋಡಿರ್ಬೋದು ಎಲ್ಲ ಸರ್ಜರೀಸ್ ಮಾಡ್ತಾರೆ, ಲ್ಯಾಪ್ರೋಸ್ಕೋಪಿ ಸರ್ಜರಿ ಈಗ ಮಾಡ್ತಾರೆ, ಸಂಜೆ ಮಾಡ್ತಾರೆ, ಬೆಳಿಗ್ಗೆ ಬಂದು ಮತ್ತೆ ಬಂದು ಅಲ್ಲಿ ಬಜೆಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಜೆಟ್ ಇರ್ತಾರೆ. ಸೊ ಪ್ರೀವಿಯಸ್ ಡೇ ಸರ್ಜರಿ ಆಗಿರುತ್ತೆ, ನೆಕ್ಸ್ಟ್ ಡೇ ಬಂದು ಪ್ರೆಸೆಂಟ್ ಮಾಡ್ತಾರೆ. ಸೊ ಅಷ್ಟು ಸೇಫ್ ಆಗಿದೆ ಇವಾಗ. ಸೊ ಅದು ಬಟ್ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ, ಅದು ಡಿಸೀಸ್ ರಿಲೇಟೆಡ್ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ. ಸೊ ಕಾಂಪ್ಲಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ತುಂಬ ಕಡಿಮೆ ಚಾನ್ಸಸ್, ಬಟ್ ಮ್ಯಾನೇಜ್ ಮಾಡ್ಬೋದು ಅದನ್ನು. ನಾನು ಸಮಾಪನ ಮಾಡ್ತಾ ಇದ್ದೇನೆ. ನಾನು ಕೊನೆಯದಾಗಿ ನಿಮಗೆ ಕೇಳುವಂಥದ್ದು, ಈ ಓಪನ್ ಸರ್ಜರಿ ಮತ್ತು ಈ ಲ್ಯಾಪ್ರೋಸ್ಕೋಪ್ ಸರ್ಜರಿ ಆ್ಯಸ್ ಎ ವೈದ್ಯರಾಗಿ ನಿಮಗೆ ಯಾವುದು ಸ್ವಲ್ಪ ಈಸಿ ಅಂತ ಕೇಳೋದಾ, ಅಥವಾ ನಿಮಗೆ ಅದೇ ವೈದ್ಯರಿಗೆ ಸ್ಟಾರ್ಟ್ ಮಾಡುವಾಗ ಕೆರಿಯರ್ ಅಂತೇಳಿ ನಾವು ಸರ್ಜಿಕಲ್ ಕೆರಿಯರ್ ಸ್ಟಾರ್ಟ್ ಮಾಡುವಾಗ, ಸೊ ಲ್ಯಾಪ್ರೋಸ್ಕೋಪಿ ಸರ್ಜರಿ ನಮಗೆ ಕಷ್ಟದ್ದು, ನಮಗೆ ಓಪನ್ ಸರ್ಜರಿಯೇ ತುಂಬ ಈಸಿ ನಾವು ಸ್ಟಾರ್ಟ್ ಮಾಡುವಾಗ. ಬಟ್ ಲ್ಯಾಪ್ರೋಸ್ಕೋಪಿಗೆ ನಾವು ಒಂದು ಇಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ, ಸೊ ಇವಾಗ ನಮಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಸ್ ದ ಈಸಿಯೆಸ್ಟ್. ಆಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ರಿಸಲ್ಟ್ ಏನಿದೆ ಅದು ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂದಾದ್ಮೇಲೆ ನಮ್ಮದು ರಿಸಲ್ಟ್ಸ್, ನಮ್ಮದು ಏನಿದೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಮೋಸ್ಟ್ 3-4 ಪಟ್ಟು ಜಾಸ್ತಿ ಆಗಿದೆ. ಸೊ ನನ್ನ ಹತ್ರ ಕೇಳಿದೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯಾವಾಗ ಕೇಳಿದ್ರು ಬೆಸ್ಟ್. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು, ಆರೋಗ್ಯವಾಣಿ ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಕಿರಣ್ ಕುಮಾರ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಡಾಕ್ಟರ್. ಎಸ್, ಥ್ಯಾಂಕ್ ಯು. ಇದು ಆರೋಗ್ಯವಾಣಿ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಅವರು ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ತುಂಬ ವಿವರವಾಗಿ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಜನರಲ್ಲಿ ಇರಬಹುದಾದಂಥ ಒಂದಷ್ಟು ತಪ್ಪು ಕಲ್ಪನೆಗಳು ಅಥವಾ ಕನ್ಫ್ಯೂಷನ್ ಬಗ್ಗೆ ಕೂಡ ಒಂದು ಸ್ಪಷ್ಟವಾದ ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಎಸ್, ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು.